ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಕುಮಾರ್. ಅಂತರಗಂಗಾ ವಿಶೇಷ ಶಾಲೆ ಕೋಲಾರ. ಅಂತರಂಗ ವಿಶೇಷ ಶಾಲೆ ಕೋಲಾರ ಕರ್ನಾಟಕದ ನನ್ನ ಎಲ್ಲ ತಂದೆ ತಾಯಿಗಳೇ ಹಾಗೂ ಅಣ್ಣಂದಿರೇ ಅಕ್ಕಂದಿರೇ, ಕಳೆದ 2 ವಾರದಿಂದ ಏನು ನಮ್ಮ ಚಿತ್ರರಂಗದ ನಟರಾಗಿರುವಂತಹ ಶ್ರೀಯುತ ದರ್ಶನ್ ತೂಗುದೀಪ ಸರ್ ಮೇಲೆ ಕೇಳಿಬರುತ್ತಿರುವ ಆರೋಪ ಕೇಳಿ ನಮಗೆ ತುಂಬ ಬೇಸರ ಹಾಗೂ ದುಃಖನೂ ಉಂಟು ಮಾಡುತ್ತಿದೆ. ದರ್ಶನ್ ಸರ್ ಅವರು ಪ್ರತಿ ವರ್ಷ 3-4 ವರ್ಷದಿಂದ ನಮ್ಮ ಜೊತೆ ಅವರು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಜೊತೆಗೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಏನು ದವಸ ಧಾನ್ಯಗಳನ್ನ ನಮಗೆ ನೀಡ್ತಾ ಅವರು ಹುಟ್ಟುಹಬ್ಬ ನಮ್ಮ ಜೊತೆ ಆಚರಣೆ ಮಾಡ್ಕೊಂಡ್ಬರ್ತಿದ್ದಾರೆ. ಏನು ದರ್ಶನ್ ಸರ್ ಮೇಲೆ ಈ ಒಂದು ಅಪರಾಧಗಳು ಕೇಳಿ ಬರ್ತಿದೆ, ದಯವಿಟ್ಟು ಇದನ್ನ ತಾವೆಲ್ಲರೂ ನಿಲ್ಲಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ದರ್ಶನ್ ಸರ್ ಅವರು ನಮ್ಮಂಥವ್ರಿಗೆ ಅಲ್ಲದೆ ಪಕ್ಷಿಧಾಮಗಳಲ್ಲಿ ಹಾಗೂ ಪ್ರಾಣಿಗಳ ಆಲಯದಲ್ಲಿ ಬಡವರಿಗೆ ಹಾಗೂ ಚಿತ್ರರಂಗದಲ್ಲಿ ಕಷ್ಟದಲ್ಲಿರುವಂಥ ಕಲಾವಿದರಿಗೆ ಅವ್ರಿಗೆಲ್ಲರಿಗೂ ಆಲದ ಮರ ಆಗಿ ಸಹಕಾರ ನೀಡುತ್ತಾ ಬರ್ತಿದ್ದಾರೆ. ಅವರ ಸಹಕಾರ ನಮ್ಮೆಲ್ಲರಿಗೂ ಇನ್ನೂ ಬೇಕಾಗಿದೆ. ದಯವಿಟ್ಟು ಏನು ದರ್ಶನ್ ಸರ್ ಮೇಲೆ ಈ ಥರ ಆರೋಪಗಳ ದಯವಿಟ್ಟು ನಿಲ್ಲಿಸ್ಬೇಕಂತ ನಾನು ತಮ್ಮೆಲ್ಲರೂ ಬೇಡ್ಕೊತ, ಹಾಗೆ ದರ್ಶನ್ ಸರ್ ಅವ್ರದ್ದು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಒಂದು ಈ ವಿಷಯದಲ್ಲಿ ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳದೆ ತಮ್ಮೆಲ್ಲರಿಗೋಸ್ಕರ ನಮ್ಮ ಅಂತರಂಗ ವಿದ್ಯಾಸಂಸ್ಥೆಯ ನಮ್ಮ ಗೆಳೆಯರು ಹಾಗೂ ನಾವು ನಮ್ಮ ಸಿಬ್ಬಂದಿ ವರ್ಗದವರು ನಿಮಗೆ ಈ ಹೋರಾಟದಲ್ಲಿ ಜಯ ಸಿಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಈ ಒಂದು ಹೋರಾಟದಲ್ಲಿ ನೀವು ಮೌನದಿಂದ ಹಾಗೂ ತಾಳ್ಮೆಯಿಂದ ಹೋರಾಡಿ ಜಯಿಸ್ಕೊಂಡು ಬರಲಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು. ದೇವರು ಸೃಷ್ಟಿಯ ಈ ಫಲತೆಯಲ್ಲೇ ಭುವಿಗೆ ಇಳಿದ ಚೇತನರು, ದೇವರು ಸೃಷ್ಟಿಯ ಈ ಫಲತೆಯಲ್ಲೇ ಭುವಿಗೆ ಇಳಿದ ಚೇತನರು, ನಾವು ಭುವಿಗೆ ಇಳಿದ ಚೇತನರು, ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು. ಅಮ್ಮ ಅಪ್ಪ ಬಂಧು ಬಲಗ ಎಲ್ಲ ದೂರ ಮಾಡಿದರು, ಅಕ್ಕ ತಂಗಿ ಅಣ್ಣ ತಮ್ಮ ಅವರು ದೂರ ತಳ್ಳಿದರು. ಪ್ರಪಂಚದಲ್ಲೇ ವಿಚಿತ್ರವಾದ ಜೀವನ ನಮ್ಮದು ಆಗಿರುವುದು, ಪ್ರಪಂಚದಲ್ಲೇ ವಿಚಿತ್ರವಾದ ಜೀವನ ನಮ್ಮದು ಆಗಿರುವುದು. ಹರಿವಿನ ದೀಪ ಹಚ್ಚೋ ತನಕ ನಿಲ್ಲದು ನಮ್ಮ ಹೋರಾಟ, ನಿಲ್ಲದು ನಮ್ಮ ಹೋರಾಟ. ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು. ಜೀವನವೆಂಬ ನಾಟಕದಲ್ಲಿ ತುಳಿತ ಒಳಗಾದವರು ನಾವು, ಜೀವನವೆಂಬ ನಾಟಕದಲ್ಲಿ ತುಳಿತಕ್ಕೊಳಗಾದವರು ನಾವು. ಪಾತ್ರ ಇಲ್ಲದ ಪ್ರೇತಾತ್ಮರಾಗಿ ಹಲಿಯುವ ಸ್ಥಿತಿಯು ಬಂದಿಹುದು, ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸೋದಿಲ್ಲ ಎಂಬುವ ಮಾತಿಹುದು. ದಕ್ಷಿಣ ಕಾಶಿಯ ಅಂತರ ಗಂಗಾ ವಿದ್ಯಾ ದೇಗುಲ ನಮಗಿಹುದು, ದಕ್ಷಿಣ ಕಾಶಿಯ ಅಂತರ ಗಂಗಾ ವಿದ್ಯಾ ದೇಗುಲ ನಮಗಿಹುದು. ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ನಮ್ಮ ದೇಗುಲವು, ಇಲ್ಲಿಗೆ ಬರುವ ದಾನಿಗಳಿಂದಲೇ ನಮ್ಮಯ ಭವಿಷ್ಯ ಹಡಗುವುದು. ವಿಕಲಚೇತನರು ನಾವು, ವಿಕಲಚೇತನರು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು ನಾವು, ವಿಕಲಚೇತನರು. ಹಾಗೆ ಏನು ನಮ್ಮಂಥವ್ರಿಗೆ ಹಾಗೂ ನಮ್ಮಂಥ ಬಡ ಮಕ್ಕಳಿಗೆ ಸಾವಿರಾರು ಜನಗಳಿಗೆ ಸಾವಿರಾರು ಕುಟುಂಬದವರಿಗೆ ದರ್ಶನ್ ಸರ್ ಅವರು ಏನು ಆಲದ ಮರ ಆಗಿ ಅವರ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಇದೇ ಥರ ನೀಡಲಿ, ಅವರು ಏನು ಆರೋಪದಿಂದ ಹೊರಗೆ ಬರಲಿ, ಅವ್ರು ಜಯ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರಲು ಇಷ್ಟಪಡ್ತೀನಿ. ಜೈ ದಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.